ಟೊಮೆಟೊ ಹಾಕಿ ಮಾಡಿದಂಥ ಇಷ್ಟು ರುಚಿಯಾಗಿರುವಂಥ ಗೋಧಿ ದೋಸೆ ಯಾವತ್ತಾದರೂ ತಿಂದಿದ್ದೀರಾ? ಖಂಡಿತವಾಗ್ಲೂ ಚಾನ್ಸೇ ಇಲ್ಲ. ಇಷ್ಟು ರುಚಿಯಾದ ಮತ್ತು ಇಷ್ಟು ಸುಲಭದ ಗೋಧಿ ದೋಸೆ ನೀವು ಇಲ್ಲಿ ತನಕ ಮಾಡಿರಲಿಕ್ಕಿಲ್ಲ. ಇನ್ನೊಂದೇನು ಅಂತಂದರೆ, ಈ ಗೋಧಿ ದೋಸೆ ತಿನ್ನೋದಕ್ಕಿದೆಯಲ್ವ, ನಮಗೆ ಚಟ್ನಿ ಆಗಲಿ, ಪಲ್ಯ ಆಗಲಿ, ಸಾಗು ಆಗಲಿ ಯಾವುದು ಬೇಡ, ಹಾಗೆಯೇ ತಿನ್ಬೋದು. ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಈ ಟೊಮೆಟೊದು ರುಚಿಯಾಗಿರುವಂಥ ಗೋಧಿ ದೋಸೆಯನ್ನು ಮಾಡಲಿಕ್ಕೆ ನಾನು 2 ಟೊಮೆಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೇನೆ. ನೀವು 1 ಕಪ್ ಗೋಧಿ ಹಿಟ್ಟಾದರೆ 1 ದೊಡ್ಡ ಟೊಮೆಟೊ ನೋಡ್ಕೊಂಡು ಹಾಕೋಬಹುದು. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬೇಡಿ, ಬಾಣಲೆ ಇಟ್ಟು ಅದನ್ನೊಂಚೂರು ಕಾಯಿಸ್ಕೊಳ್ಳಿ. ಒಂದು ಚೆನ್ನಾಗಿರುವಂಥ ಟೊಮೆಟೊ ಮಸಾಲನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಕಾದ ನಂತರ 1 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ, ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಇದಕ್ಕೆ ನೋಡಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. 2 ಎಸಳು ಬೆಳ್ಳುಳ್ಳಿ ಅಥವಾ 3 ಆದರೂ ಸಾಕು. ಬೆಳ್ಳುಳ್ಳಿ ತಿನ್ನದವರಾದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. 1 ತುಂಡು ಶುಂಠಿ, ಇದರ ಬದಲಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೋಬಹುದು. 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಒಂಚೂರು ಇದನ್ನ ಕಾಯಿಸ್ಕೊಳ್ಳಿ, ಅಂದರೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟೊಮೆಟೊನ ಹಾಕೊಳ್ಳಿ, ಕಟ್ ಮಾಡಿರುವಂಥದ್ದು. ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಒಂಚೂರು ಮೆತ್ತಗಾಗಬೇಕು. ಟೊಮೆಟೊನ ಚೂರು ಮೆತ್ತಗೆ ಮಾಡ್ಕೋಬೇಕು. ಒಂಚೂರು ಟೊಮೆಟೊ ಬೇಗ ಬೇಯಬೇಕು ಅಥವಾ ಮೆತ್ತಗಾಗಬೇಕು ಅಂತಂದರೆ ಅದಕ್ಕೊಂದು ಸ್ವಲ್ಪ ನಾವು ಉಪ್ಪನ್ನು ಹಾಕೋಬೇಕು. ಜಾಸ್ತಿ ಬೇಡ, ನೋಡಿ ಇಷ್ಟು ಹಾಕೊತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ಇದಕ್ಕೆ ಅರಿಶಿನ ಪುಡಿನ ಹಾಕೊಳ್ಳಿ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ಒಂಚೂರು ಮೆತ್ತಗಾಗಿದೆ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಅಥವಾ ಸ್ವಲ್ಪನೇ ಸಾಕು. ನಾನು ತುಂಬ ಖಾರ ಮಾಡ್ತಾ ಇಲ್ಲ, ನನ್ನ ಮಗಳು ತಿನ್ನಲ್ಲ ಜಾಸ್ತಿ ಖಾರ ಆದರೆ. 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲದ ಪುಡಿ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿನ ಹಾಕೊತಾ ಇದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಟೇಸ್ಟಿಂಗ್ ಪುಡಿ ಇಲ್ಲದಿದ್ದರೆ ಸಾಂಬಾರ್ ಪುಡಿನ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಬದಲಿಗೆ ಬೆಲ್ಲ ಬೇಕಾದರೂ ಹಾಕೋಬಹುದು. ಇಷ್ಟನ್ನು ಹಾಕ್ಕೊಂಡು ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕ್ಕೊಳ್ಳುವಾಗ ಫ್ಲೇಮನ್ನು ಲೋವಲ್ಲಿ ಇಟ್ಕೊಳ್ಳಿ, ಯಾಕಂತಂದರೆ ಅದು ಕರಟುತ್ತೆ, ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಒಂದು ರುಚಿಯಾಗಿರುವಂಥ ಟೊಮೆಟೊದು ಮಸಾಲೆ ರೆಡಿಯಾಗಿದೆ. ಈಗ ಸ್ಟವನ್ನು ಬಂದ್ ಮಾಡಿ ಇದನ್ನೊಂಚೂರು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಈ ಟೊಮೆಟೊದು ಮಸಾಲ ಒಂಚೂರು ತಣ್ಣಗಾಗಬೇಕು, ಯಾಕಂತಂದರೆ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ನಂತರ ಈ ಮಸಾಲೆನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ರುಬ್ಬಿಟ್ಟು ಇದನ್ನು ನೀಟಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊದು ಪೇಸ್ಟ್ ರೆಡಿಯಾಗಿದೆ, ಮಸಾಲ ಪೇಸ್ಟ್. ಇದನ್ನ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಇದಕ್ಕೆ ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಟೊಮೆಟೊ ಮಸಾಲ ಇದೆಯಲ್ವ, ಅದನ್ನ ಹಾಕೋಬೇಕು. ಒಂಚೂರು ಬೇಕಿದ್ರೆ ಇದಕ್ಕೆ ಓಂಕಾಳನ್ನು ಹಾಕೋಬಹುದು. ಶೀತಕ್ಕೆ ಕಫಕ್ಕೆ ಒಳ್ಳೆಯದು. ಈ ಚಳಿ ಟೈಮಲ್ಲಿ ಓಂಕಾಳ ಹಾಕೊಂಡ್ರೆ ತುಂಬಾ ಒಳ್ಳೆಯದು, ಜೀರ್ಣಿಗೆ ಒಳ್ಳೆಯದು. ಹಾಗೆಯೇ ಫ್ಲೇವರ್ ಕೂಡ ನಮಗೆ ಚೆನ್ನಾಗಿ ಬರುತ್ತೆ. ಈಗ ಇದೆಯಲ್ಲ, ಇದಕ್ಕೊಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಈರುಳ್ಳಿನ ಬೇಕಿದ್ರೆ ಕಟ್ ಮಾಡ್ಕೊಂಡು ಹಾಕೋಬಹುದು ಚಿಕ್ಕದಾಗಿ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕಂತಂದರೆ ನಾವು ಮಸಾಲಕ್ಕೂ ಹಾಕಿರ್ತೇವೆ, ಆದ್ದರಿಂದ ನೋಡ್ಕೊಂಡು ಹಾಕೋಬೇಕು. ಈಗ ಇದನ್ನು ನೀಟಾಗಿ ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟನ್ನು ಕಲಸ್ಕೋಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಒಂದು ವೇಳೆ ನಮಗೆ ಸೌಟಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗಿಲ್ಲದಿದ್ದರೆ ಕೈಯಲ್ಲಿ ಒಂದ್ಸರಿ ನೀಟಾಗಿ ಗಂಟಿಲ್ಲದ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಆವಾಗ ಕರೆಕ್ಟಾಗಿ ಎಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಆಗುತ್ತೆ, ಗೋಧಿ ಹಿಟ್ಟು ಗಂಟು ಕೂಡ ಆಗಲ್ಲ. ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸ್ಕೊತಾ ಇದ್ದೇನೆ. ಮತ್ತೆ ಹೇಳ್ತಾ ಇದ್ದೇನೆ, ನೀರು ಒಮ್ಮೆಗೆ ಜಾಸ್ತಿ ಹಾಕೋಬೇಡಿ, ಚೆನ್ನಾಗಿ ಕಲಸ್ಕೊಳ್ಳಿ. ಒಂಚೂರು ಗಂಟಿಲ್ಲದಾಗೆ ಕಲಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಂದರೆ ಸೌಟಿಂದ ನಿಧಾನಕ್ಕೆ ಈ ಥರ ಇಳಿಬೇಕು.
ನೋಡಿ ಸೌಟಿಂದ ಈ ಥರ ಇಳಿಯುತ್ತಲ್ವ, ಇದು ಪರ್ಫೆಕ್ಟ್ ಹದ. ಇನ್ನೊಂದು ವೇಳೆ ತುಂಬ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ದಪ್ಪ ಆಯಿತು ಅಂತಂದರೆ ಒಂಚೂರು ನೀರನ್ನು ಸೇರಿಸ್ಕೊಳ್ಳಿ. ಹಿಟ್ಟು ರೆಡಿಯಾಗಿದೆ. ಇವಾಗ ದೋಸೆನ ಹಾಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು, ಅಂದರೆ ತವನ ಇಟ್ಬಿಟ್ಟು ಅದನ್ನ ಮೀಡಿಯಮ್ ಉರಿ ಇಟ್ಕೊಂಡು ಕಾಯಿಸ್ಬೇಕು. ಉರಿ ಜಾಸ್ತಿ ಬೇಡ ಯಾವುದೇ ಕಾರಣಕ್ಕೆ. ಅದಾದ ನಂತರ ತವ ಕಾದ ನಂತರ ಲೈಟಾಗಿ ನಾವು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಈ ಥರ ಸವರ್ಕೋಬೇಕು. ಇವಾಗ 1 ಸೌಟಷ್ಟು ನಾವು ಈ ಹಿಟ್ಟನ್ನು ತಗೋಬೇಕು. ತವ ಕಾದ ನಂತರ ದೋಸೆನ ನಾವು ಈ ಥರ ಹಾಕೋಬೇಕು. ಹಾಕಿ ಒಂಚೂರು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾವಿದನ್ನ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕಾಗುತ್ತೆ. ಒಂದು 10 ರಿಂದ 12 ಸೆಕೆಂಡ್ಸ್ ಈ ದೋಸೆ ಒಂದು ಸೈಡ್ ಕಾದ ನಂತರ ಮುಚ್ಚಳನ ತೆಗೆದಿಟ್ಬಿಡಿ. ಆದ ನಂತರ ಮೇಲ್ಗಡೆಯಿಂದ ಮತ್ತೊಂದು ಸ್ವಲ್ಪ ಬೇಕಾದರೆ ತುಪ್ಪ ಅಥವಾ ಎಣ್ಣೆನ ಸವರ್ಕೋಬೇಕು ಅಥವಾ ಆಯಿಲನ್ನು ಈ ಥರ ಹಾಕೋಬೇಕು. ಇವಾಗ ನಾವಿದನ್ನ ಮಗುಚಿ ಹಾಕೋಬೇಕು. ಮಗುಚಿ ಹಾಕೊಂಡು ಕೂಡ ನೀಟಾಗಿ ಕಾಯಿಸಬೇಕು. ಹಿಟ್ಟು ಕರೆಕ್ಟ್ ಹದಕ್ಕೆ ಬಂದರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಹಿಟ್ಟು ತೆಳ್ಳಗೆ ದಪ್ಪಗೆ ಆದರೆ ಈ ಥರ ಬರಲ್ಲ. ಸೊ ನೋಡ್ಕೊಂಡು ಹದ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡ್ ಕೂಡ ನೀಟಾಗಿ ಕಾದಿರುತ್ತೆ. ಬೇಕಾದರೆ ಮತ್ತೊಂದು ಸರಿ ಮಗುಚಿ ಹಾಕಿ ನೀವು ಕಾಯಿಸ್ಕೋಬಹುದು. ಇಷ್ಟೇ ನೋಡಿ, ಟೊಮೆಟೊದು ಮಸಾಲ ಗೋಧಿ ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟೇ ನೋಡಿ, ಟೊಮೆಟೊ ಮಸಾಲ ಹಾಕಿಬಿಟ್ಟು ಮಾಡಿರುವಂಥ ಈ ಗೋಧಿ ದೋಸೆ ತಿನ್ನೋದಕ್ಕೆ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ, ಇದನ್ನ ತಿನ್ನಲಿಕ್ಕೆ ನಿಮಗೆ ಪಲ್ಯ ಆಗಲಿ, ಚಟ್ನಿ ಆಗಲಿ, ಸಾಗು ಆಗಲಿ ಯಾವುದು ಬೇಡ, ಹಾಗೆಯೇ ತಿನ್ಬೋದು. ಇನ್ನೊಂದು ಏನು ಅಂತಂದರೆ, ಮಕ್ಕಳಿಗೆಲ್ಲ ದಿನ ಮಾಡಿದನ್ನೇ ಅಂದರೆ ಕೊಟ್ಟಿದ್ದನ್ನೇ ಕೊಟ್ಟು ಅವರು ತುಂಬ ಬೇಜಾರಾಗಿರುತ್ತೆ. ಸೊ ಒಂದ್ಸರಿ ನೀವು ಈ ಥರ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ದೋಸೆನ ಬ್ರೇಕ್ಫಾಸ್ಟ್ ಅಂತಲ್ಲ, ಸಂಜೆ ನಾವು ಸ್ನ್ಯಾಕ್ಸ್ ಟೈಮ್ಗೆ ಕೂಡ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಬೋದು ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು. ಇನ್ನೊಂದೇನು ಅಂತಂದರೆ, ನಾನು ಇದಕ್ಕೆ ಟೇಸ್ಟಿಂಗ್ ಪುಡಿ ಹಾಕಿದ್ದೀನಲ್ವ, ಒಂದು ವೇಳೆ ಮನೇಲಿ ಟೇಸ್ಟಿಂಗ್ ಪುಡಿ ಇಲ್ಲದಿದ್ದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ, ನೀವು ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಹಾಗೆಯೇ ನಿಮಗೆ ಟೇಸ್ಟಿಂಗ್ ಪುಡಿ ಮಾಡಿ ಇಟ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಒಂದು ಸರಿ ಮಾಡಿ ಇಟ್ಕೊಳ್ಳಿ. ನೀವು ಏನೇ ಅಡುಗೆ ಮಾಡಿದರೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿಯನ್ನು ಹಾಕಿದ್ರೆ ಇದೆಯಲ್ಲ, ಅದರ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಎಲ್ರಿಗೂ ನನ್ನ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.